ಕಾಡು ಪ್ರಾಣಿ ಬೇಟೆಗೆಂದು ತೆರಳುತ್ತಾ ಇರುವ 12 ಜನ ಸೇರಿ 2 ಓಮ್ನಿ ವಾಹನ, ನಿಷೇಧಿತ ಆಯುಧಗಳನ್ನು ಪೊಲೀಸರು ವಶಪಡಿಸಿಕೊಂಡ ಘಟನೆ ಮೂಡಬಿದ್ರೆ ಠಾಣೆಯ ಪುತ್ತಿಗೆ ಗ್ರಾಮದ ಕೊಡಿಯಡ್ಕ ಗುಡ್ಡೆಯಂಗಡಿ ವ್ಯಾಪ್ತಿಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ವೇಳೆ ಪೊಲೀಸ್ ಇಲಾಖೆಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಾಗ 2 ಓಮ್ನಿ ವಾಹನಗಳಲ್ಲಿ 12 ಜನ ತೆರಳುತ್ತಾ ಇದ್ರು. ಇವರ ಬಳಿ ಕೃಷಿ ಹಾಗೂ ಆತ್ಮರಕ್ಷಣೆಗಾಗಿ ನೀಡಿದ 4 ಸಿಂಗಲ್ ಬ್ಯಾರೆಲ್ ಬಂದೂಕು, ತೋಟೆ, ಬಲೆ, ಗ್ಯಾಸ್ ಭರ್ಚಿ ಸೇರಿ 2 ಕೊಂದ ಕಾಡು ಹಂದಿ ಪ್ರಾಣಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸುದ್ದಿಗಾರರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಬಂಧಿತ ಆರೋಪಿಗಳನ್ನು ಜಾನ್ ಸಿ ಮೆನೆಜಸ್, ಶ್ರೀನಿವಾಸ, ಗುರುಪ್ರಸಾದ್, ಜಾಯಲ್ ಅನಿಲ್ ಡಿಸೌಜಾ, ಅಜಯ್ ಸನಾಥ್, ಹರೀಶ್ ಪೂಜಾರಿ, ಮೋಹನ್ ಗೌಡ, ನೋಣಯ್ಯ, ವಿಜಯ್ ಪೂಜಾರಿ, ರಮೇಶ್ ಗಣೇಶ್ ಎಂದು ಗುರುತಿಸಲಾಗಿದೆ. ಸಲ್ಫರ್ ಪೌಡ್ರು, ಆಮೇಲೆ ಸಾಲ್ಟ್ ಪೀಟರ್ ಬ್ಯಾಗು, ಪೊಟ್ಯಾಷಿಯಮ್ ಕ್ಲೋರೈಡು, ಅದೇ ರೀತಿ ಅಲ್ಯೂಮಿನಿಯಂ ಪೌಡರು, ಲೆಡ್ ಬಾಲು, ಅದ್ರ ಜೊತೆಗೆ ಈ ಏರ್ ರೈಫಲ್ಲು ಅದಕ್ಕೆ ಹಾಕುವಂಥ ಪೆಲೆಟ್ಸು ಅದೇನಿದೆ ಆ ಪೆಲೆಟ್ಸು ಕೂಡ ಪ್ರಾಹಿಬಿಟೆಡ್ ಮೆಟೀರಿಯಲ್ಲು. ಅಂದರೆ ಅವನ್ನು ಲೈಸೆನ್ಸ್ ಇಲ್ಲದಲ್ಲೇ ಸ್ಟೋರ್ ಮಾಡಲಿಕ್ಕಾಗಲ್ಲ. ಇವಾಗ ತಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಮಂಗಳೂರಲ್ಲಿ ಒಂದು ನಾಯಿಗೆ ಹೊಡೆದಿದ್ರು, ಆ ಥರ ಅದಕ್ಕೆ ಯೂಸ್ ಮಾಡೋವಂಥ ಪೆಲೆಟ್ಸು. ಸೊ ಇದನ್ನು ಯಾವುದೇ ಅನುಮತಿ ಇಲ್ಲದಲೇ ಯಾರೂ ಸ್ಟೋರ್ ಮಾಡೋಕ್ಕಾಗಲ್ಲ. ಈ ಎಲ್ಲ ವಸ್ತುಗಳನ್ನು ಸ್ಟೋರೇಜ್ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂತು. ಅದನ್ನು ಕರೆಸಿ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ದದು ಅಂತಂದು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಂಗಳೂರು ನಗರದಲ್ಲೇ ಒಂದು ಗನ್ ಶಾಪನ್ನು ಇಟ್ಕೊಂಡಿದ್ದಾರೆ, ಲೈಸೆನ್ಸ್ ಗನ್ ಶಾಪನ್ನು. ಆದರೆ ಆ ಲೈಸೆನ್ಸ್ ಗನ್ ಶಾಪಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲದಿರುವಂಥ ಇವೆಲ್ಲ ವಸ್ತುಗಳನ್ನು ಖಾಸಗಿಯಾಗಿ ಇಟ್ಕೊಂಡು ಅವರು ಈ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡುವಂಥ ಕೆಲವು ಕ್ವಾರೀಸಿಗೆ, ಆಮೇಲೆ ಈ ಕ್ರ್ಯಾಕರ್ಸ್ಗೆ ಯೂಸ್ ಮಾಡೋವಂಥದ್ದು, ಅದೇ ರೀತಿ ಈ ಬಾವಿ ಅವನ್ನೆಲ್ಲ ತೋಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡುವಂಥದ್ದು, ಮತ್ತು ಕೆಲವರು ಈ ಫಿಶಿಂಗ್ ಮಾಡ್ತಾರೆ, ಈ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಹಾಕ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಸುತ್ತಮುತ್ತ ಇರೋ ಫಿಶ್ಗಳು ಸತ್ತು ಬಿದ್ದು ತೇಲಿದಾಗ ಅವನ್ನು ತೊಗೊಂಡು ಸೊ ಈ ಎಲ್ಲ ಪರ್ಪಸ್ಗೆ ಯೂಸ್ ಮಾಡ್ತಿರೋವಂಥದ್ದು ನಮಗೆ ಗಮನಕ್ಕೆ ಬಂತು. ಇದರ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು PC ಕಸ್ಟಡಿ ತೊಗೊಂಡಿದ್ದೀವಿ. ಸುಮಾರು 10 ದಿನಗಳ ಕಾಲ PC ಕಸ್ಟಡಿ ಸಿಕ್ಕಿದೆ. ಸೊ ಇವನಿಗೆ ಯಾರು ಇಲ್ಲಿಗೆ ಸಪ್ಲೈ ಮಾಡ್ತಿದ್ರು ಮತ್ತು ಇವರಿಂದ ಯಾರು ಪಡ್ಕೋತಿದ್ರು ಅನ್ನೋಂಥದ್ದನ್ನು ತನಿಖೆಯಲ್ಲಿ ನಾವಿನ್ನೂ ಪತ್ತೆ ಮಾಡಬೇಕಾಗಿದೆ.